ನಾನು ANZ ಅನ್ನೋ ಕಂಪನಿಲಿ ಡೇಟಾ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಆ್ಯಂಡ್ ಪ್ಯಾರಲಲ್ಲಿ ನಾನು ಬ್ಯೂಟಿ ಪ್ಯಾಜೆಂಟ್ಸಲ್ಲೂ ಪಾರ್ಟ್ ತಗೊತಾ ಇರ್ತೀನಿ. ಸೊ ದಿಸ್ ಇಸ್ ಮೈ ಅರೌಂಡ್ 5th or 6th ಪ್ಯಾಜೆಂಟ್. ಸೊ ಈ ಸತಿ ಮಿಸ್ ಕ್ವೀನ್ ಆಫ್ ಇಂಡಿಯಾಗೆ ಹೋಗಿದ್ದೆ. ಸೊ ಐ ವನ್ ದ ಟೈಟಲ್ ಆಫ್ ಮಿಸ್ ಕ್ವೀನ್ ಆಫ್ ಇಂಡಿಯಾ ಆ್ಯಂಡ್ ಐಲ್ ಬಿ ರೆಪ್ರೆಸೆಂಟಿಂಗ್ India in Miss Glam World. So this is about the competition. ಇದು ಬಂದು ಎಲ್ಲ ಸ್ಟೇಟ್ಸಿಂದನೂ ಒಂದೊಂದು ಪಾರ್ಟಿಸಿಪೆಂಟ್ನ ಅವ್ರು ಶಾರ್ಟ್ ಲಿಸ್ಟ್ ಮಾಡಿದ್ರು. ವಿ ಹ್ಯಾಡ್ ಗ್ರೂಮಿಂಗ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಇನಿಷಿಯಲ್ ಪಾರ್ಟಿಸಿಪೇಷನ್ ಬಂದು ಆನ್ಲೈನಲ್ಲಿ ನಾವು ವೀಡಿಯೋಸ್ ಎಲ್ಲ ಕಳಿಸ್ಬೇಕಿತ್ತು. ಸೊ ಬೇಸ್ಡ್ ಆನ್ ದ್ಯಾಟ್ ನಮ್ಮ ಸೆಲೆಕ್ಷನ್ ಮಾಡಿದ್ರು. ಸೊ ಕರ್ನಾಟಕದಿಂದ ಐ ವಾಸ್ ಸೆಲೆಕ್ಟೆಡ್. ಸೊ ಅದಾದಮೇಲೆ ನಮಗೆ 3 days ಆನ್ಲೈನ್ ಗ್ರೂಮಿಂಗ್ ಇತ್ತು. ಅಲ್ಲಿ ನಮ್ಗೆ ಹೇಳ್ಕೊಡ್ತಿದ್ರು ಹೇಗೆ ಮಾತಾಡಬೇಕು ಅಥವಾ ಹೇಗೆ ವಾಕ್ ಮಾಡಬೇಕು, ಸ್ಟೇಜ್ ಪ್ರೆಸೆನ್ಸ್ ಆಗಿರಲಿ ಅಂಥದ್ದು ವೇರಿಯಸ್ ಆಸ್ಪೆಕ್ಟ್ಸ್ ಇರುತ್ತಲ್ಲ ಅದೆಲ್ಲದು ಹೇಗೆ ಮಾಡಬೇಕು ಅಂಥೇಳಿ 3 days ಆನ್ಲೈನ್ ಗ್ರೂಮಿಂಗ್ ಇತ್ತು. ಸೊ ಅದಾದಮೇಲೆ ನಾನು ಕೇರಳಕ್ಕೆ ಹೋದೆ. ಕೇರಳದಲ್ಲಿ ಇದ್ದಿದ್ದು. ಸೊ ಆನ್ಲೈನ್ ಗ್ರೂಮಿಂಗು ಇತ್ತು ಅಲ್ಲಿ. ಸೊ 3 days ಆನ್ಲೈನ್ ಗ್ರೂಮಿಂಗ್ ಇತ್ತು. ರಿಗ್ರೆಸಿವ್ ಗ್ರೂಮಿಂಗ್ಸ್ ಲೈಕ್ ಬೆಳಿಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ ತನಕ ನಡೀತಿತ್ತು. ಸೊ ಕ್ವೆಶನ್ ಆನ್ಸರ್ಸ್ ಕೇಳ್ತಿದ್ರು. ಸೊ ಸ್ಟೇಜ್ ಮೇಲೆ ನೀವು ನೋಡಿರ್ಬೋದು, ಕ್ವೆಶನ್ ಕೇಳ್ತಾರೆ, ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲದಕ್ಕೂ ಗ್ರೂಮ್ ಮಾಡ್ತಾರೆ. ವೇರಿಯಸ್ ಟೈಪ್ಸ್ ಆಫ್ ಕ್ವೆಶನ್ಸ್ ಇರಲಿ, ರಿಲಿಜಿಯಸ್ ಕ್ವೆಶನ್ ಇರಲಿ, ಪೊಲಿಟಿಕಲ್ ಆಗಲಿ, ಪರ್ಸ್ನಲ್ ಕ್ವೆಶನ್ ಇರಲಿ, ಏನೇ ಇದ್ರೂ ನಾವು ಆನ್ಸರ್ ಮಾಡೋ ಕೇಪಬಲ್ ಆಗಬೇಕು ಅಂತ ವೇರಿಯಸ್ ಟೈಪ್ ಆಫ್ ಕ್ವೆಶನ್ಸ್ ಇರುತ್ತೆ. ಸೊ ಅದು ನಮಗೆ ಗ್ರೂಮಿಂಗ್ ಪೆನ್ ಆ್ಯಂಡ್ ಡೌನ್ ಅಂತಲೂ ಇರುತ್ತೆ. ಸೊ ಒಂದೊಂದು ಸತಿ ಕ್ವೆಶನ್ಸ್ ಕೇಳ್ತಾರೆ, ನಾವು ಅವ್ರಿಗೆ ಆನ್ಸರ್ ಮಾಡಬೇಕಾಗುತ್ತೆ ಆನ್ ದಿ ಸ್ಪಾಟ್. ಒಂದೊಂದು ಸತಿ ಹೇಗಿರುತ್ತೆ ಅಂದರೆ ಅವ್ರು ಕ್ವೆಶನ್ ಕೊಡ್ತಾರೆ, ನಾವು ಬರಿಬೇಕಾಗುತ್ತೆ. ಸೊ 1 minute ಟೈಮ್ ಇರುತ್ತೆ. ಸೊ ನಾವು ಬರೆದು ಹೇಳಬೇಕಾಗುತ್ತೆ. ಹೀಗೆ ವೇರಿಯಸ್ ಥಿಂಗ್ಸ್ ಇರುತ್ತೆ. ಅದು ಬಿಟ್ಟು ವಾಕಿಂಗ್ ಆಗಿರಲಿ, ಹೇಗೆ ವಾಕ್ ಮಾಡಬೇಕು, ಹೇಗೆ ಪೋಸ್ ಮಾಡಬೇಕು, ಸ್ಟೇಜ್ ಪ್ರೆಸೆನ್ಸ್ ಹೇಗಿರಬೇಕು, ನೀವು ಯಾವ ಪೇಸಲ್ಲಿ ಮಾತಾಡಬೇಕು ಅಂತ ವೇರಿಯಸ್ ಆಸ್ಪೆಕ್ಟ್ಸಲ್ಲಿ ನಮ್ಮನ್ನ ಟ್ರೈನ್ ಮಾಡ್ತಾರೆ. ಸೊ ಇದು ನಮಗೆ 3 ದಿನ ಟ್ರೈನಿಂಗ್ ಇತ್ತು. ಸೊ ಆಫ್ಟರ್ ದ್ಯಾಟ್ ಫಿನಾಲೆ ಇತ್ತು. ಮಂಡೇ 16th ಫಿನಾಲೆ ಇತ್ತು. ಸೊ ಅಲ್ಲಿ 3 rounds ಇತ್ತು ನಮಗೆ. ಫಸ್ಟ್ ರೌಂಡ್ ಎತ್ನಿಕ್ ರೌಂಡ್ ಇತ್ತು. ಲೆಹೆಂಗಾ ಹಾಕ್ಕೊಂಡು ವಾಕ್ ಮಾಡಬೇಕು. ಸೊ ಅಲಾಂಗ್ ವಿತ್ ದ್ಯಾಟ್ ನಮ್ಮ ಇಂಟ್ರಡಕ್ಷನ್ ಕೊಡಬೇಕು ಇತ್ತು. ಸೊ ಅದರಲ್ಲಿ ನಮ್ಮ ಟಾಪ್ 15ಇಂದ ಟಾಪ್ 10 ಕಂಟೆಸ್ಟೆಂಟ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ್ಯಂಡ್ ಟಾಪ್ 10 ಮೆಂಬರ್ಸ್ಗೆ ಒಬ್ರೊಬ್ರಿಗೆ ಜಡ್ಜಸ್ ಬಂದು ಕ್ವೆಶನ್ ಕೇಳ್ತಾರೆ. ಸೊ ನನ್ನ ಕ್ವೆಶನ್ ಬಂದು ಕ್ಯಾನ್ ಮನಿ ಬೈ ಯು ಹ್ಯಾಪಿನೆಸ್ ಅಂತ ಇತ್ತು. ಸೊ ಅದಾದಮೇಲೆ 10 ಮೆಂಬರ್ಸಲ್ಲಿ ಟಾಪ್ 6ನ ಸೆಲೆಕ್ಟ್ ಮಾಡ್ತಾರೆ. ಈ ಟಾಪ್ 6 ಮೆಂಬರ್ಸ್ಗೆ ಇನ್ನೊಂದು ಕ್ವೆಶನ್ ಇರುತ್ತೆ. ದಿಸ್ ವಿಲ್ ಬಿ ಪೆನ್ನಿಂಗ್ ರೌಂಡ್. ನಾವು ಕ್ವೆಶನ್ ಹೇಳ್ತಾರೆ, ವಿಲ್ ಬಿ ಗಿವನ್ 1 minute ಆಫ್ ಟೈಮ್. ನಾವು ಆನ್ಸರ್ ಬರೀಬೇಕಿತ್ತು. ಸೊ ದಿಸ್ ಕ್ವೆಶನ್ ವಾಸ್ ಡು ಯು ಬಿಲೀವ್ ಇನ್ ಟ್ರೆಡಿಷ್ನಲ್ ಮ್ಯಾರೇಜಸ್ ಆರ್ ಲಿವ್ ಇನ್ ರಿಲೇಷನ್ಶಿಪ್ಸ್ ಅಂತ. So these were the 2 questions and based on this final 3 one would be the winner and 1 runner up ಮತ್ತೆ ಇನ್ನೊಬ್ಬರು ಸೆಕೆಂಡ್ ರನ್ನರ್ ಅಪ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಫಸ್ಟ್ ಕ್ವೆಶನ್ ಬಂದು ಕ್ಯಾನ್ ಮನಿ ಬೈ ಹ್ಯಾಪಿನೆಸ್ ಅಂತಿತ್ತು. ನನ್ನ ಆನ್ಸರ್ ಬಂದು ನೋ ಅಂತಿತ್ತು. ನಾನೇನು ಹೇಳಿದ್ದೆ ಅಂದರೆ ಮನಿ ಕ್ಯಾನ್ ಗಿವ್ ಯು ಕಂಟೆಂಟ್ಮೆಂಟ್ ಫಾರ್ ಪರ್ಟಿಕ್ಯುಲರ್ ಟೈಮ್ ಆರ್ ಫಾರ್ ಫ್ಯೂ ಡೇಸ್ಗೆ ನಮಗೆ ಅದು ಖುಷಿ ಪಡಿಸುತ್ತೆ. ಬಟ್ ಆನ್ ಅ ಲಾಂಗ್ ರನ್ ಇಟ್ಸ್ ದ ಲವ್, ಫ್ಯಾಮಿಲಿ ಆ್ಯಂಡ್ ಎಂಪತಿ. ನಾವು ಒಬ್ಬರಿಗೆ ಇನ್ನೊಬ್ಬರಿಗೆ ಏನು ಪ್ರೀತಿ ತೋರಿಸ್ತೀವಿ ಅದು ಮ್ಯಾಟರ್ ಆಗುತ್ತೆ ಆನ್ ಅ ಲಾಂಗ್ ರನ್. ಸೊ ಮನಿ ಇಸ್ ಓನ್ಲಿ ಫಾರ್ ಸರ್ಟೇನ್ ಟೈಮ್ ಆರ್ ಫಾರ್ ಅ ಫ್ಯೂ ಡೇಸ್, ಬಟ್ ಆನ್ ಅ ಲಾಂಗ್ ರನ್ ಇಟ್ ಇಸ್ ದ ಲವ್ ಆ್ಯಂಡ್ ಕಂಪ್ಯಾಷನ್ ದಟ್ ವಿ ಹ್ಯಾವ್ ಫಾರ್ ಒನ್ ಅನದರ್ ದ್ಯಾಟ್ ವಿಲ್ ಸ್ಟೇ ಫಾರ್ ಎವರ್. ಇದು ನನ್ನ ಆನ್ಸರ್ ಆಗಿತ್ತು ಫಾರ್ ದ ಫಸ್ಟ್ ಒನ್. ಆ್ಯಂಡ್ ಸೆಕೆಂಡ್ ಕ್ವೆಶನ್ ಬಂದು ಟ್ರೆಡಿಷ್ನಲ್ ಮ್ಯಾರೇಜಸ್ ಆರ್ ಲಿವ್ ಇನ್ ರಿಲೇಷನ್ಶಿಪ್, ನಿಮ್ಮ ಅಭಿಪ್ರಾಯ ಏನು ಅಂತ. ಸೊ ನನ್ನ ಆನ್ಸರ್ ಬಂದು ಲಿವಿಂಗ್ ಇನ್ ದ 21st century ಎಲ್ಲರಿಗೂ ಒಂದೊಂದು ಮೈಂಡ್ಸೆಟ್ ಇರುತ್ತೆ. ಸೊ ನನ್ನ ಆನ್ಸರ್ ಬಂದು ವಾಟ್ ಎವರ್ ಮೇಕ್ಸ್ ಒನ್ ಹ್ಯಾಪಿ ಹಿ ಶುಡ್ ಗೋ ಫಾರ್ ಇಟ್. ಎಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ದ ಲವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಮಧ್ಯೆ ಏನಿರುತ್ತೆ ಅದು ಮ್ಯಾಟರ್ ಆಗುತ್ತೆ. ಸೊ ಐ ಎಂಫಸೈಸ್ಡ್ ಆನ್ ದ್ಯಾಟ್. ಸೊ ಅದ್ರ ಮೇಲೆ ನನ್ನ ಆನ್ಸರ್ ಇತ್ತು. ಚಿಕ್ಕವಳಿದ್ದಾಗ ಅಮ್ಮ ಹೇಳಿದ್ರು ಹೀಗೆ ಮಿಸ್ ಇಂಡಿಯಾ ಅಂತ ಒಂದು ಕಾಂಟೆಸ್ಟ್ ನಡೆಯುತ್ತೆ, ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್ ಅಂತ. ಸೊ ಸ್ಟಾರ್ಟಿಂಗ್ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ ಅದಕ್ಕೆ ಅವ್ರನ್ನ ಸ್ಟೇಜ್ ಮೇಲೆ ನೋಡಿ ನಾನು ಒಂದಿನ ಹೀಗೆ ನಿಂತ್ಕೊಬೇಕು ಅಂತ ತುಂಬ ಇಷ್ಟಪಟ್ಟಿದ್ದೆ. ಬಟ್ ಬೆಳೀತಾ ಗೊತ್ತಾಯಿತು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಬ್ಯೂಟಿಫುಲ್ ಫೇಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅನ್ನೋದಷ್ಟೇ ಅಲ್ಲ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಒಪಿನಿಯನ್, ಅವ್ರ ಪರ್ಸ್ಪೆಕ್ಟಿವ್ನ ಎಷ್ಟು ಚೆನ್ನಾಗಿ ಕಾನ್ಫಿಡೆಂಟಾಗಿ ಹೇಳ್ತಾರೆ ಅನ್ನೋದು ನಂಗೆ ತುಂಬ ಇಷ್ಟ ಆಯಿತು. ಸೊ ಗ್ರೋಯಿಂಗ್ ಅಪ್ ನಾನು ತುಂಬ ನಾಚಿಕೆ ಸ್ವಭಾವದ ಹುಡುಗಿಯಾಗಿದ್ದೆ. ತುಂಬ ಇಂಟ್ರೋವರ್ಟೆಡ್. ಎವ್ರಿ ಟೈಮ್ ಸ್ಟೇಜ್ ಮೇಲೆ ಹೋಗ್ತಿದ್ದೆ, ಮೈಕ್ ಹಿಡ್ಕೊತಿದ್ದೆ, ಮಾತಾಡ್ತಿದ್ದಿಲ್ಲ. ಐ ಯೂಸ್ ಟು ಫ್ರೀಸ್ ಆನ್ ಸ್ಟೇಜ್ ಅಂಥ ಹುಡುಗಿಯಾಗಿದೆ ಎಷ್ಟೋ ವರ್ಷದ ತನಕ. ಚಿಕ್ಕ ವಯಸ್ಸಿಂದ ಯಾವುದೇ ಕಾಂಪಿಟೇಷನ್ ಇರಲಿ ಎಲ್ಲ ಕಾಂಪಿಟೇಷನಿಗೂ ಕಳಿಸ್ತಿದ್ರು, ನಡೀತಿದ್ದೆ. ಬಟ್ ಮಾತಾಡೋ ವಿಷಯ ಬಂದಾಗ ಹೆದರ್ಕೊಂಡು ಕೂತ್ಕೊತಿದ್ದೆ, ಅಲ್ಲೇ ನಿಂತ್ಕೊತಿದ್ದೆ, ಫ್ರೀಸ್ ಆಗ್ತಿದ್ದೆ. ಸೊ ಗೋಯಿಂಗ್ ಆನ್ ಮತ್ತೆ ಹೋಗಿ 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 ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಹಾಗೆ ಕಲ್ತ್ಕೊತಾ ಬಂದಿರೋದಿದು. ಸೊ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ. ಅಮ್ಮ ಹೇಳಿದ್ರು ಹೀಗಿರುತ್ತೆ ಅಂತ, ಅದೇ ಇಂಟ್ರೆಸ್ಟ್ ಬೆಳೀತಾ ಹೋಯಿತು.
ಹಾಗೆ ನಾನು ಒಂದಿನ ಕಾನ್ಫಿಡೆಂಟಾಗಿ ಸ್ಟೇಜ್ ಮೇಲೆ ಮಾತಾಡಬೇಕು ಅನ್ನೋದೊಂದು ಬಂತು. ಸೊ ಇಟ್ ಮೇಡ್ ಮೀ ಕಂಟಿನ್ಯೂ ಇನ್ ದಿಸ್ ಫೀಲ್ಡ್. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಕಾಲೇಜಿಂದ. ಕಾಲೇಜ್ ಫ್ಯಾಷನ್ ಟೀಮ್ಸ್ ಎಲ್ಲ ಇರುತ್ತೆ, ಅಲ್ಲಿ ನಮ್ಮ ಸೀನಿಯರ್ಸ್ ಟ್ರೈನ್ ಮಾಡ್ತೀವಿ ನಮ್ಮನ್ನ ಹೇಗೆ ವಾಕ್ ಮಾಡಬೇಕು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಡಿಫ್ರೆಂಟ್ ಕಾಂಪಿಟೇಷನ್ಸ್ಗೆ ಹೋದಾಗ ಡಿಫ್ರೆಂಟ್ ಪೀಪಲ್ ನಮಗೆ ಟ್ರೈನ್ ಮಾಡ್ತಾರೆ. ಎವ್ರಿ ಟೈಮ್ ನಮಗೆ 2-3 ಡೇಸ್ ಗ್ರೂಮಿಂಗ್ ಕ್ಲಾಸಸ್ ಎಲ್ಲ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಅಲ್ಲಿಂದ ಕಲ್ತ್ಕೊಂಡು ರೀಸೆಂಟಾಗಿ ಮುಂಬೈಯಲ್ಲಿ ಕೋಕೋಬೆರಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನಮಗೆ ಸ್ಪೆಸಿಫಿಕ್ಲಿ ಪ್ಯಾಜೆನ್ಸ್ ಆಗಿರಲಿ ಮಾಡಲಿಂಗ್ ಆಗಲಿ ಟ್ರೈನ್ ಮಾಡ್ತಾರೆ. ಸೊ ಇಟ್ ವುಡ್ ಬಿ 21 ಡೇಸ್ ಕೋರ್ಸ್. ಸೊ ನಾನು ಮುಂಬೈಗೆ ಹೋಗಿ ಅಲ್ಲಿ 10 ಡೇಸ್ ಆನ್ಲೈನ್, 11 ಡೇಸ್ ಆಫ್ಲೈನ್ ಕೋರ್ಸ್ ಇತ್ತು. ಸೊ ಆ ಕೋರ್ಸ್ ಕಂಪ್ಲೀಟ್ ಮಾಡಿ ಬಂದಿದ್ದೀನಿ. ಸದ್ಯದಲ್ಲಿ ಏನೂ ಇಲ್ಲ ಸರ್, ಐ ಆಮ್ ಅ ಪರ್ಸನ್ ಗೋ ವಿತ್ ದ ಫ್ಲೋ ಅಂತ. ಏನಾದರೂ ಅಪರ್ಚುನಿಟೀಸ್ ತುಂಬ ಚೆನ್ನಾಗಿದ್ದರೆ ಐ ವುಡ್ ಡೆಫಿನೆಟ್ಲಿ ಗಿವ್ ಇಟ್ ಅ ಟ್ರೈ, ಬಟ್ ಸದ್ಯಕ್ಕೆ ಯಾವುದೂ ಪ್ಲ್ಯಾನ್ಸ್ ಇಲ್ಲ. ಸೊ ಈ ಕಾಂಪಿಟೇಷನ್ ಮುಗ್ದಾದ್ಮೇಲೆ ವಿನ್ನರ್ ಮಿಸ್ ಗ್ಲಾಮ್ ವರ್ಲ್ಡಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ಅದು ನನಗೆ ಮಾರ್ಚ್ ಇಲ್ಲ ಏಪ್ರಿಲಲ್ಲಿ ಇರುತ್ತೆ. ಅದು ಪ್ರಾಬ್ಲಿ ಈ ಸತಿ ಇಂಡಿಯಾದಲ್ಲೇ ನಡೆಯುತ್ತೆ. ಸೊ ಡಿಫ್ರೆಂಟ್ ಕಂಟ್ರೀಸಲ್ಲಿ ಒಂದೊಂದು ವರ್ಷ ನಡೆಯುತ್ತೆ. ಸೊ ಪ್ರಾಬ್ಲಿ ಈ ಸತಿ ಇಂಡಿಯಾದಲ್ಲೇ ಇರುತ್ತೆ. ಸೊ ಅಕ್ರಾಸ್ 40 ಆರ್ ಮೋರ್ ಕಂಟ್ರೀಸಿಂದ ಪಾರ್ಟಿಸಿಪೆಂಟ್ಸ್ ಬರ್ತಾರೆ. ಮಿಸ್ ಗ್ಲಾಮ್ ಪ್ರಿಪ್ರೇಷನ್ ಮುಂಚೆಯಿಂದನೂ ನಡೀತಾನೆ ಇದೆ. ಸೊ ನಾನು ಪ್ಯಾಜೆನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಐ ಥಿಂಕ್ ಇಟ್ಸ್ ಬೀನ್ 3 or 4 years. ಸೊ ಅವಾಗಲಿಂದ ಪ್ರಿಪ್ರೇಷನ್ ನಡೀತಿದೆ. ಆಬ್ವಿಯಸ್ಲಿ ವೆನ್ ಇಟ್ ಕಮ್ಸ್ ಟು ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ ತುಂಬ ಪ್ರಿಪ್ರೇಷನ್ ಬೇಕಾಗುತ್ತೆ. ಐ ವಿಲ್ ಗಿವನ್ ಮೈ ಆಲ್. ಎಷ್ಟಾಗುತ್ತಷ್ಟು ನನ್ನಿಂದ ನಾನು ಪ್ರಯತ್ನ ಮಾಡ್ತೀನಿ. ಉಳಿದಿದ್ದು ಇಟ್ಸ್ ಲೆಫ್ಟ್ ಟು ದ ಯೂನಿವರ್ಸ್. ಎಜುಕೇಷನ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಿಂದನೇ ಇಂಜಿನಿಯರಿಂಗ್ ಮಾಡಿ ANZ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲ್ಯಾಂಡ್ ಬ್ಯಾಂಕ್ ಅಲ್ಲಿ ಡೇಟಾ ಇಂಜಿನಿಯರಾಗಿ ವರ್ಕ್ ಮಾಡ್ತೀನಿ. ಇವಾಗಲೂ ವರ್ಕ್ ಮಾಡ್ತಾನೆ ಇದ್ದೀನಿ.